ಮಲ್ಪೆ ಬೀಚ್ನಲ್ಲಿ ಸ್ಥಳೀಯರ ಎಚ್ಚರಿಕೆಯನ್ನ ಉಲ್ಲಂಘಿಸಿ ನೀರಿಗಿಳಿಯುವ ಪ್ರವಾಸಿಗರು ನೀರು ಪಾಲಾಗುವ ಘಟನೆಗಳು ದಿನೇ ದಿನೇ ಹೆಚ್ಚುತ್ತಿವೆ. ಬುಧವಾರ ಸಮುದ್ರ ಪಾಲಾಗುತ್ತಿದ್ದ ಶಿವಮೊಗ್ಗದ 3 ಯುವಕರನ್ನ ರಕ್ಷಿಸಲಾಗಿದೆ. ಗುರುವಾರ ಮಧ್ಯಾಹ್ನ ಈ ಘಟನೆ ಮತ್ತೆ ಮರುಕಳಿಸಿದ್ದು 2 ಪ್ರತ್ಯೇಕ ಘಟನೆಯಲ್ಲಿ ಮುಳುಗಡೆಯಾಗುತ್ತಿದ್ದ 4 ಯುವಕರನ್ನ ರಕ್ಷಿಸಲಾಗಿದೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಡೆದ ಘಟನೆಯಲ್ಲಿ ಮಂಡ್ಯ ಜಿಲ್ಲೆಯ ನೆರೆಕೆರೆ ಗ್ರಾಮದ ನಿತಿನ್ ಅವರನ್ನ ರಕ್ಷಿಸಲಾಗಿತ್ತು. ಬಳಿಕ ಅಪರಾಹ್ನ 3 ಗಂಟೆಯ ವೇಳೆಯಲ್ಲಿ ಸಮುದ್ರ ಅಲೆಗಳ ಸೆಳೆತಕ್ಕೆ ಸಿಲುಕಿದ ಕಲಬುರಗಿ ಜಿಲ್ಲೆಯ ರಾಮಮಂದಿರದ ನಿವಾಸಿ ಅನಿಲ್ ಕುಮಾರ್ ಅಬ್ಬಾಸ್ ಅಲಿ ಮತ್ತು ಅನಿಲ್ ಕುಮಾರ್ ಎಂಬವರನ್ನ ರಕ್ಷಿಸಲಾಯಿತು. ಜೀವರಕ್ಷಕ ತಂಡದವರು ಜೆಸ್ಕಿ ಮೂಲಕ ರಕ್ಷಣಾ ಕಾರ್ಯ ನಡೆಸಿದ್ರು. ಈ 4ವರಿಗೂ ಮೊದಲೇ ಜೀವರಕ್ಷಕ ತಂಡದವರು ಎಚ್ಚರಿಕೆ ಸೂಚನೆ ನೀಡಿದ್ರು, ಅದನ್ನ ನಿರ್ಲಕ್ಷಿಸಿ ನೀರಿಗಿಳಿದಿದ್ದರು ಎನ್ನಲಾಗಿದೆ.